Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, 1000 Lights, Anbar Chukki, Revento Unishade Plus Cream, Citadel Developers. Super Singer. ಹಲೋ ನಮಸ್ಕಾರ ಆ್ಯಂಡ್ ವಣಕಂ ನಮಸ್ಕಾರಂ. ನಮ್ಮ ಇದೊಂದು ಪುನಂಚನ ಮಾತು ಅಣ್ಣನಗ್ಲಿಗೆ ಅಕ್ಕನಗ್ಲಿಗೆ ಅಮ್ಮನಗ್ಲಿಗೆ ಆಂಟಿನಗ್ಲಿಗೆ ಅಂಕಲ್ನಗ್ಲಿಗೆ ಅಜ್ಜನಗ್ಲಿಗೆ ದೊಡ್ಡಪ್ಪನಗ್ಲಿಗೆ ಚಿಕ್ಕಮ್ಮನಗ್ಲಿಗೆ ಮಲ್ಲಗ್ಲಿಗೆ ಎಲ್ಲಿ ಇಲ್ಲದಗ್ಲಿಗೆ ಬರಿದಲ್ಲದಗ್ಲಿಗೆ ಇದು ಫ್ಯಾಷನ್ ನಾಯಿ ಬುಚ್ಚ ಅಂತ ಇಲ್ಲದವಲೇ ಸೊ ಅಕ್ಕಲ್ಲ ಟಿವಿ ಒಂದು ಬೇರೆ ಅಕ್ಲಿಗೆ ಆತ್ಮೀಯವಾನಂಚಿನ ಸ್ವಾಗತ. ನಿಕ್ಲ ಫೇವರೇಟ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಜನ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ಒಂದು ವೇದಿಕೆಗೆ ಅರ್ಥಗರ್ಭಿತವಾಗಿರುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಡೆಫಿನೆಟ್ಲಿ ನಾನೊಬ್ಬ ಇದ್ದರೆ ಸಾಕಾಗಲ್ಲ, ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಸಾಕಾಗಲ್ಲ. ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಅವರು ಹೇಗೆ ಆಡ್ತಾರೆ ಆ್ಯಂಡ್ ಯಾರು ವಿನ್ನರ್ ಆಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಅದ್ಭುತವಾಗಿರುವಂತಹ ಜಡ್ಜಸ್ ನಮ್ಮ ಜೊತೆ ಇರಲೇಬೇಕು. ಅದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಇಡೀ ಕನ್ನಡ ಸಿನಿಮಾ ರಂಗನೇ ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಅಷ್ಟಷ್ಟು ದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರು ಇರುವಂಥದ್ದು. ಮೊದಲನೇದಾಗಿ ನಮ್ಮ ಜೊತೆ ಇರುವಂಥವ್ರು ಯಾವಾಗ ನೋಡಿದ್ರು ಒಂದು ರೀತಿಯಲ್ಲಿ ನಮಗೆ ಭಯ ಆಗುತ್ತೆ. ಯಾಕೆಂದರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಅವರು ಹಾಕುವಂತಹ ಜಾಕೆಟ್ ಆಗಿರ್ಬೋದು, ನಮಗೂ ಅನಿಸುತ್ತೆ ನಾವು ಚೆನ್ನಾಗಿರೋದೇ ಹಾಕಬೇಕು ಅವರನ್ನು ನೋಡಿದ ಮೇಲೆ ಅಂತ. ದಟ್ ಇಸ್ ನಾನ್ ಆದ ನಮ್ಮ ಕರಾವಳಿ ಕರ್ನಾಟಕದ ಗಿಟಾರ್ ಮಾಸ್ಟರ್ ರಾಜ್ ಗೋಪಾಲ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇರುವಂಥವರು ನಮ್ಮ ಪ್ರೀತಿಯ ಕದ್ರಿಯ ಹೆಸರನ್ನು ಅವರು ತುಂಬಾ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನು ನೋಡಿದಾಗ ನಮಗೇನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ನಮಗೊಂದು ಭಯ ಇರುತ್ತೆ. ಆ್ಯಂಡ್ ಎಲ್ರಿಗೂ ಒಂದು ಏನು ಭಯ ಅಂದರೆ ನಮ್ಮ ಕಪ್ಪು ಬಣ್ಣದ ದಾಡಿ, ಕಪ್ಪು ಬಣ್ಣದ ಹೇರು ಅದು ಬಿಳಿ ಆದಾಗ ಅಯ್ಯೋ ನಮಗೇನೋ ಏಜ್ ಆಯಿತೋ ಇಲ್ಲ ಲುಕ್ ಏನೋ ಹಾಳಾಗುತ್ತೋ ಅಂತ. ಆದರೆ ಇವರನ್ನು ನೋಡಿದ್ರೆ ಅದು ಒಂದು ಪರ್ಫೆಕ್ಟ್ ಲುಕ್ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್, ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಗೆಸ್ಟ್ ಬಗ್ಗೆ ಅಥವಾ ನಮ್ಮ ಜಡ್ಜ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ಬೋದು. ಅವರ ಸಾಧನೆಯ ಪಟ್ಟಿ ಏನಿದೆ ಅದು ಏನೋ ಒಂದು ಹೇಳಕ್ಕೆ ಹೋದರೆ ಇನ್ನೊಂದು ಮಿಸ್ ಆಗುತ್ತೆ. ಯಾಕೆಂತಂದರೆ ಅವರ ಸಾಧನೆಯ ಪಟ್ಟಿ ಅಷ್ಟು ಉದ್ದ ಇದೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್, ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಜಡ್ಜ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರು ಹಳೆಯವರು ಅಲ್ಲ, ಹೊಸಬರು ಅಲ್ಲ. ಯಾಕೆಂತಂದರೆ ಹಳೆಯ ಹಾಡುಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ, ಇತ್ತೀಚಿನ ಸಿನಿಮಾಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗುತ್ತೆ ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವರು ಯಾವಾಗ ಯಾವ ರೀತಿಯ ಹಾಡುಗಳನ್ನು ಕೊಡ್ತಾರೆ ಅಂತ. ಹಳೆಯ ರೀತಿಯ ಹಾಡುಗಳನ್ನು ಕೊಡ್ತಾರೆ, ಹೊಸ ರೀತಿಯ ಹಾಡುಗಳನ್ನು ಕೊಡ್ತಾರೆ. ಒಂದು ರೀತಿಯಲ್ಲಿ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಶೋ ಮುಂದುವರಿಸ್ಕೊಂಡು ಹೋಗುವಂತಹ ಸಮಯ. ಸ್ನೇಹಿತವರು ಒಬ್ಬ ಸ್ನೇಹಿತರಾಗಿ, ಒಬ್ಬ ಗಾಯಕರಾಗಿ, ಒಬ್ಬ ಕಂಟೆಸ್ಟೆಂಟ್ ಆಗಿ ತುಂಬ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನನ್ನು ಕ್ರಿಯೇಟ್ ಮಾಡಿರೋಂಥ ಒಬ್ಬ ಗಾಯಕ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಪ್ರತಿ ರೌಂಡಲ್ಲೂ ಅವ್ರಿಗೆ ಜಡ್ಜಸ್ ಏನೋ ಒಂದು ಒಳ್ಳೆ ಕಮೆಂಟ್ಸ್ ಕೊಟ್ಟೇ ಕೊಡ್ತಾರೆ. ಆ್ಯಂಡ್ ಇದು ಅವರ ಆ್ಯಂಡ್ ಎಲ್ಲರ ಕಡೆಯ ರೌಂಡ್, ಹಾಗಾಗಿ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ಅವರ ಒಂದು ಡ್ರೆಸ್ಸೆಲ್ಲ ನೋಡಿದಾಗ, ಅವರ ಒಂದು ಕಾಸ್ಟ್ಯೂಮ್ ಎಲ್ಲ ನೋಡಿದಾಗ ಏನೋ ಒಂದು ಬ್ಲಾಸ್ಟ್ ಆಗುತ್ತೆ ಅಂತ ಇದೆ. ಸೊ ಏಕೆ ಚತುರ ನಾರಿ ಅನ್ನೋವಂಥ ಒಂದು ಹಾಡನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಪಡೋಸಿನ್ ಅನ್ನೋವಂಥ ಒಂದು ಸಿನಿಮಾದ ಹಾಡು. ಸೊ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಪ್ಲೀಸ್ ವೆಲ್ಕಮ್ ಸ್ನೇಹಿತ್. चतुर नार करके सिंगार, एक चतुर नार करके सिंगार, मेरे मन के द्वार ये घुसत जात, हम मरत जात, अरे चतुर नार करके सिंगार, परिसा
ठा हुम धाम 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 रुक हुम भ्रुम ना ये एक चतुर नार बड़ी होशियार, एक चतुर नार बड़ी होशियार, अपने ही जाल में फंसत जात हम हंसत जात। अरे एक चतुर नार बड़ी होशियार। तू क्यों चीरे तो क्यों घोरी, ध्यान तेरे करे लाख लाख दुनिया चतुराई। चोटी कर दूंगा मैं उसकी अब के जो आवाज लगाई, चोटी कर दूंगा। तजम तकजम तकनम तकरम तदि तंगिड़ तकदरि गिड़ तक तजम तकजम तकनम तकरम तदि तंगिड़ तकदरि गिड़ तक तदि तकिट तकजनु तकिट तकदिमि तकिट तकजनु तकिट तरिता जनिता धुमिता धुमिता तकदरि गिड़ तकदरि गिड़ तकदरि गिड़ बड़के पतन चिरपी चक बड़के पतन चिरपी चक। हर बड़े कुछ कुछ काय, हर बड़े कुछ कुछ काय, जिसके चोर मन मच गए, जिसके चोर मन मच गए। सब चल गए चितकुड़ चितकुड़ खेते कुछ काय, खेते कुछ काय, खेते कुछ खाय। हाय हाय जा रे कहाँ रे कागा काका का क्यों शोर मचाए। उस नारी का दास न बन जो राह चलत को राह बुलाए। काला रे चार रे अरे नाले में जाके तुम धो के आ। काला रे जा रे या गड़बड़ जाओ गारे वो सुर बदल जाओ गारे ओ गारे ये सुर किधर है जे ये नहीं तो ये का चतुर नार हम छोड़ेंगे का जी, ये का चतुर नार हम पकड़ कर का जी। मेरे मन के द्वार या घुसत जात हम मरत जात। अरे चतुर नार करके सिंगार। नाच न जाने आंगन टेढ़ा, तू क्या जाने क्या है नारी। जिस तन लागे मोहरे नैना, जिसके सारी दुनिया वारी। नाच न जाने आंगन टेढ़ा 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 चंदनिया वार चकोरी राम बनाई। कैसे ये जोड़ी करे नचैया था थैया, ताल पे नाचे लंगड़ी गोड़ी। अरे देखी तेरी चतुराई, फिर गड़बड़। अरे देखी तेरी चतुराई फिर भड़काई। तुझे सुर की समझ नहीं आई, तूने गोरी खास ही खाई। अरे घोड़े या घोड़ा बोल अगर घोड़े या काली दिया। अरे देखी तेरी चतुराई ओ कड़े देखी तेरी चतुराई, कड़े देखी तेरी। एक चतुर नार अयो घोड़े तेरे, चतुर नार अयो घोड़े तेरी। चतुर नार अयो घोड़े तेरी, अयो घोड़े तेरी। चतुर घोड़े तेरी, चतुर घोड़े तेरी। चतुर घोड़ा ये क्या रे ये घोड़ा चतुर किसी एक पे रहना या घोड़ा बोलना या चतुर बोलना गा।
यका चतुर नार बड़ी होशियार, यका चतुर नार करके सिंगार, मेरे मन के द्वार ये घुसत जात, अपने ही जाल में हंसत जात, हम मरत जात, अरे आय 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 चतुर नार बड़ी होशियार, मेरे मन के द्वार ये घुसत जात, हम हंसत जात, हम मरत जात, हम घुसत जात, हम मरत जात, हम मरत जात, हम मरत जात, अयो हम मरत जात, सारे गामा बाधा है, है, है। ಸ್ನೇಹಿತ ನಿಮ್ಮ ಸ್ನೇಹ ಇನ್ನೂ ಗಟ್ಟಿ ಆಗ್ತಾ ಇದೆ ಸಂಗೀತದ ಜೊತೆ, ಈ ವೇದಿಕೆಯ ಜೊತೆ. ನೀವು ಎಷ್ಟು ಚೆನ್ನಾಗಿ ಹಾಡು ಹಾಡಿದಿರ ಅದು ಅವರೇ ಹೇಳ್ತಾರೆ, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಬಟ್ ನೀವು ತುಂಬಾ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಹಾಡಿದಿರಾ ಅಂತ ಡೆಫಿನೆಟ್ಲಿ ನಾವು ಹೇಳ್ಬೋದು. ಯಾಕೆಂತಂದ್ರೆ ಕೆಳಗಡೆ ನೋಡುವಾಗ ನೀವು ಹಾಡು ಆಡ್ತಾ ಇದ್ದೀರಾ ಇಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ವಿ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ ಯು. ಸೊ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇಂಥ ಒಂದು ಪರ್ಫಾರ್ಮೆನ್ಸ್ ಆದ್ಮೇಲೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಪರ್ಸನಲಿ? ತುಂಬ ಖುಷಿ ಆಗಿದೆ, ಯಾಕಂದ್ರೆ ಇಂಥೊಂದು ವೆರೈಟಿ ಫಸ್ಟ್ ಟೈಮ್ ನಾನು ಮಾಡೋದು. ಲೈಕ್ ಒಂದು ವೆರೈಟಿ ಕೊಡಬೇಕಂತಿತ್ತು ಎಲ್ಲ ರೌಂಡಲ್ಲಿ, ಅದೊಂದು ಸಾಧ್ಯ ಆಯ್ತು ಇಲ್ಲಿ. ಅದು ಹೇಗೆ ಆಗಿದೆ ಅಂತ ಅವ್ರು ಹೇಳ್ಬೇಕು. ಓಕೆ, ಸೊ ಯು ಆರ್ ವೆಲ್ ಸ್ಯಾಟಿಸ್ಫೈಡ್ ಅಲ್ವಾ? ಎನಿವೇ, ಸೊ ಅವರು ಎಷ್ಟು ಸ್ಯಾಟಿಸ್ಫೈಡ್ ಇದ್ದಾರೆ ಅಂತ ಕೇಳುವಂತಹ ಸಮಯ. ನಮಸ್ತಿದ್ದೀರಾ? ಸ್ವಲ್ಪ ಸ್ವಲ್ಪ ಇರಲೇಬೇಕಲ್ವಾ? ಫೈನಲ್ ಅಲ್ವಾ, ಇನ್ನು ನೆಕ್ಸ್ಟ್ ಏನು ಮಾಡೋಕ್ಕಾಗಲ್ಲ. ಎನಿವೇಸ್, ಸ್ಟ್ರೈಟ್ ಅವೇ ಹೋಗುವಂಥದ್ದು ನಮ್ಮ ಮಣಿಕಾಂತ್ ಕದ್ರಿ ಸರ್ ಹತ್ರ. ಹೌಸ್ ಇಟ್? ಸ್ನೇಹಿತ್ ನಮಸ್ತೆ ಸರ್. ನಮಸ್ತೆ. ನಾನು ಅದೇ ಕರೆಕ್ಟ್ ಹೇಳಿದ್ದೀನಿ, ಸರ್ಪ್ರೈಸ್ ಪ್ಯಾಕೇಜ್ ನೀನು. ಆ್ಯಂಡ್ ಯು ಲುಕ್ ಲೈಕ್ ಅ ಟಾಯ್ ಮ್ಯಾನ್, ಐ ವಾಂಟ್ ಯು. ಅದೇ ಬಂದಾಗ ಎಷ್ಟು ಕ್ಯೂಟಾಗಿ ಬಂದೆ. ಆ್ಯಂಡ್ ಯುವರ್ ಕಾಸ್ಟ್ಯೂಮ್ ಆಗಲಿ ಅಥವಾ ಆಗಲಿ, ಆ್ಯಂಡ್ ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಅಂದರೆ ದ ವೇ ಯು ಸ್ಯಾಂಗ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದು ನಡುವಲ್ಲಿ ಡೈಲಾಗು, ಆಮೇಲೆ ಆ ಸಾಂಗ್, ಆ ಪಿಚ್ಚಿಂಗ್ ಎಲ್ಲ ಒಂದೆರಡು. ಬಟ್ ವಾಟ್ ಎವರ್ ಯು ಹ್ಯಾವ್ ಡನ್ ಟುಡೇ, ನಾವು ಅಷ್ಟು ಖುಷಿಯಾಗಿ ನಮಗೆಲ್ಲ ಇಟ್ ವಾಸ್ ಅ ವಾವ್ ಮೂಮೆಂಟ್ ಫಾರ್ ಅಸ್, ಆ್ಯಂಡ್ ವಿ ಲಾಫ್ಟ್. ಥ್ಯಾಂಕ್ ಯು ಸರ್. ಯು ಹ್ಯಾವ್ ಟ್ರೂಲಿ ಎಂಟರ್ಟೈನ್ಡ್ ಅಸ್ ಆ್ಯಂಡ್ ವಿತ್ ಪರ್ಫೆಕ್ಷನ್, ಆ್ಯಂಡ್ ಡೆಫಿನೆಟ್ಲಿ ದಿಸ್ ಇಸ್ ಯುವರ್ ಬೆಸ್ಟ್ ಶಾಟ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಇದಕ್ಕಿಂತ ದೊಡ್ಡ ಕಮೆಂಟ್ ಬೇಕಾ ನಿಮಗೆ? ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇನ್ನು 3 ಕಮೆಂಟ್ ಬಾಕಿ ಇದೆ. ಓಕೆ, 25% ಅಷ್ಟೇ ಆಗಿರೋದು ಇವಾಗ. ಓಕೆ, ಸೊ ಗುರುಕಿರಣ್ ಸರ್ ಹೇಗಿತ್ತು? ಸ್ನೇಹಿತ್, ಹಲೋ ಸರ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ನಿನ್ನ ಆ್ಯಕ್ಟಿಂಗ್ ನೋಡಿ ನಾನು ರೂಪೇಶ್ ನೋಡ್ತಾ ಇದ್ದೆ, ಫುಲ್ ಟೆನ್ಷನ್ ಆಗಿದ್ದಾನೆ. ನೆಕ್ಸ್ಟ್ ತುಳು ಪಿಕ್ಚರಿಗೆಲ್ಲ ಕಾಂಪಿಟೇಷನ್ ಕೊಡೋ ಸಾಧ್ಯತೆ ಇದೆ ನಮಗೆ ಅಂತ. ಯಾಕೆಂದ್ರೆ ಅದರಲ್ಲಿ ಆ 2 ವಾಯ್ಸು ಇಬ್ಬರದು ಕಿಶೋರ್ ಮತ್ತು ಮೆಹಮೂದ್ ಇಬ್ಬರದು ಜೊತೆಲಿ ಹಾಡೋದಿದೆಯಲ್ಲ, ಗ್ಯಾಪ್ ಕೊಡದೆ, ಇಟ್ಸ್ ರಿಯಲಿ ಟಫ್, ಕಷ್ಟ ಇದೆ. ಆಮೇಲೆ ಎಕ್ಸಲೆಂಟ್ ಸೆಲೆಕ್ಷನ್ ಫಾರ್ ದ ಫೈನಲ್. ಥ್ಯಾಂಕ್ ಯು ಸರ್. ಅಂದರೆ ಒಂದು ಓಕೆ, ಜಾನರ್ಸ್ ಡಿಫ್ರೆಂಟ್ ಇದೆ, ಇದರ ಮೇಲೆ ಎಕ್ಸ್ಪ್ರೆಷನ್ಸ್ ಅದು ಓನ್ಲಿ ಕಿಶೋರ್ ಕುಡ್ ಡೂ ದ್ಯಾಟ್. ಆ ಟೈಮಲ್ಲಿ ನಾನು ಹೇಳೋದು ಆ ಎಕ್ಸ್ಪ್ರೆಷನ್ ಅದು ಬರಲ್ಲ, ಬಟ್ ಆ ಎಕ್ಸ್ಪ್ರೆಷನ್ಸು ಆ್ಯಂಡ್ ಸಿಂಗಿಂಗ್ ಇದೆಯಲ್ಲ ಜೊತೆಯಲ್ಲಿ, ದಿಸ್ ಇಸ್ ಎ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದು. ಆ್ಯಕ್ಚುಲಿ ಪ್ರತಿಯೊಬ್ಬರು ಹಾಡುವಾಗ ಒಂದು ಖುಷಿ ಆಗುತ್ತೆ, ಸ್ಟಾರ್ಟಿಂಗ್ ಮಾಡುವಾಗ ಒಳ್ಳೆ ಸಾಂಗ್ ಅಂತ, ಆಮೇಲೆ ಮುಗಿದಾಗ ಅಯ್ಯ ಇದು ಬೇಕಿತ್ತ ಇವರಿಗೆ ಅಂತ ಅನಿಸುತ್ತೆ. ಇದು ಡೆಫಿನೆಟ್ ಅನಿಸಿಲ್ಲ. ಐ ಥಿಂಕ್ ಯು ಗಿವನ್ ಜಸ್ಟಿಸ್ ಟು ದ ಸಾಂಗ್. ಥ್ಯಾಂಕ್ ಯು ಸರ್. ಅದೇ ಅನ್ಎಕ್ಸ್ಪೆಕ್ಟೆಡ್ಲಿ ಎಕ್ಸ್ಪೆಕ್ಟೆಡ್ಲಿ, ಬಟ್ ಆಲ್ ದ 4 songs in this round, you have maintained a standard. Thank you. This is what we expect in the finals. Sure. Thank you. ಫ್ಯಾಂಟಾಸ್ಟಿಕ್. ಏನಾದರೂ ಆಂಕರಿಂಗ್ ಮಾಡೋವಂಥ ಆಸೆ ಏನಾದರೂ ಇದೆಯಾ? ಅಂದರೆ ಆ ಥರ ಏನಾದರೂ ಇದೆಯಾ ಪ್ಲಾನ್ಸು? ಇಲ್ಲ, ಟ್ರೈ ಮಾಡಲಿಲ್ಲ. ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಇಲ್ಲ ಅದರಲ್ಲಿ ಒಂದೇ ಹೇಳ, ರೂಪೇಶ್ ನಿನ್ನ ಹತ್ರ ಯಾರು ಬರಕ್ಕೆ ಸಾಧ್ಯ ಇಲ್ಲ. ಯು ಗಾಟ್ ದ ಅಮೇಜಿಂಗ್ ಎನರ್ಜಿ. ತಮಾಷೆ ಅಲ್ಲ, ಯು ಆರ್ ಎ ಪ್ರೈಡ್ ಆಫ್ ಮ್ಯಾಂಗ್ಳೂರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಎವ್ರಿ ಟೈಮ್ ಯು ಬೂಸ್ಟ್ ಮೈ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಯು ಆರ್ ದಾದಾನ್ ಬೇರೆ ತುಳುದಾಗ್ಲಿಗೆ ಒಂದು ಸಪೋರ್ಟರ್. ಥ್ಯಾಂಕ್ ಯು, ಹ್ಯಾಟ್ಸ್ ಆಫ್. ಆ್ಯಂಡ್ ರೆಡಿನಾ? 50% ಆಯಿತು, ಇನ್ನೊಂದು 50% ಇದೆ. ಹಾಂ, ಓಕೆ. ಸೊ ವಿ ಮನೋಹರ್ ಸರ್, ಏನು ಹೇಳ್ತೀರಾ? ಸ್ನೇಹಿತ್, ನಮಸ್ತೆ ಸರ್. ನಮಸ್ತೆಪ್ಪ. ಅಲ್ಲ, ಆ ಕಾಲದಲ್ಲಿ 1968 ಪಡವಸನ್ನಲ್ಲಿ ಮನ್ನಾಡೆ ಗ್ರೇಟೆಸ್ಟ್ ಸಿಂಗರು ಕಿಶೋರ್ ಕುಮಾರ್ ಇಬ್ಬರು ಕಾಂಪಿಟಿಷನಲ್ಲಿ ಹಾಡಿದರು ಆವಾಗ. ಅದಾದಮೇಲೆ ತುಂಬ ಸ್ಟೇಜಲ್ಲಿ ನಾನು ಈ ಹಾಡನ್ನು ಬೇರೆಯವರು ಹಾಡಿದ್ದು ನೋಡಿದ್ದೀನಿ. ಕೆಲವರು ಚೆನ್ನಾಗಿ ಹಾಡಿದ್ದಾರೆ, ಕೆಲವರು ಸುಮಾರಾಗಿ.
ಬಟ್ ನೀನು ಇವತ್ತಿಗೂ ಅಷ್ಟು ವರ್ಷದ ನಂತರ ಇವಾಗ ನೀನು ಮತ್ತೆ ಒಂದು ಫ್ರೆಶ್ ಸಾಂಗ್ ಥರ ಅದನ್ನು ಅಷ್ಟು ಚೆನ್ನಾಗಿ ಹಾಡಿ ತೋರಿಸಿದ್ಯಾ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಥ್ಯಾಂಕ್ ಯು. ಅದರಲ್ಲಿ ಎಷ್ಟು 3 ವಾಯ್ಸು, ಮನ್ನಾಡೆ, ಕಿಶೋರ್ ಕುಮಾರ್ ಮತ್ತು ಮೆಹಮೂದ್ ಅವ್ರದ್ದು ಮಧ್ಯೆ ವಾಯ್ಸು. ಸೊ ಇಷ್ಟೆಲ್ಲ ಹ್ಯಾಟ್ಸ್ ಆಫ್ ಟು ಆರ್ ಡಿ ಬರ್ಮನ್ ಇದು ಒಂದು ಕಂಪೋಸ್ ಮಾಡಿದ್ದು. ಸೊ ಚೆನ್ನಾಗಿ ಹಾಡಿದೆಪ್ಪ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. 75% ಆಯಿತು. 100. ಸೊ ಈಗ ಇರೋ ಅಂಥದ್ದು ಅವ್ರ ಕೈಲಿ 25%. ಅಂದರೆ ಅದು ವಿನ್ನರ್ ಅಂತಲ್ಲ, ಅಂದರೆ ಕಮೆಂಟ್ ಒಂದು ಫುಲ್ ಪ್ಯಾಕ್ ಆಗಿ ಸಿಗೋವಂಥದ್ದು. ಅವ್ರೇನಾದರೂ ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ನನಗೇನು ಮಾಡೋಕ್ಕಾಗಲ್ಲ. ಸೊ ಓವರ್ ಟು ರಾಜಗೋಪಾಲ್ ಸರ್ ಪ್ಲೀಸ್. ಸ್ನೇಹಿತ್, ಹಲೋ ಸರ್. ಏನು ಹೇಳಿ? ಏನಾದರೂ ಹೇಳಿ ಸರ್. ಇವ್ರು 3 ಜನ ಹೇಳಿದ್ಮೇಲೆ ನನಗೇನು ಉಳಿದಿಲ್ಲ. ಫ್ಯಾಂಟಾಬ್ಯುಲಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕಂದರೆ ಇಟ್ ವಾಸ್ ಎ ಟ್ರೀಟ್ ಫಾರ್ ಐಸ್ ಆ್ಯಸ್ ವೆಲ್ ಆಸ್ ಇಯರ್. ಥ್ಯಾಂಕ್ ಯು ಸರ್. ಫ್ಯಾಂಟಾಬ್ಯುಲಸ್. ಲೈಕ್ ಇವನು ಕನ್ವಿಸ್ಟೊಂದು ಕೇಳಿದರೆ ಒರಿಜಿನಲ್ ಕೇಳ್ದಂಗಿತ್ತು. ಸೋ ಗುಡ್. ಅದ್ರ ಮೇಲೆ ಏನಿದೆ ಅದು ಟ್ರ್ಯಾಕ್ ಜೊತೆ ಹಾಡಬೇಕಲ್ವಾ, ಅಲ್ಲಿ ಡೈಲಾಗ್ ಬಂದಾಗ ತಿರ್ಗಾ ಟೈಮ್ ಹಿಡಿಬೇಕು. ಆಮೇಲೆ 2 ವಾಯ್ಸ್ ಇದೆ, ಅದು ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಇದೇನು ಬ್ರೆತ್ಲೆಸ್ ಥರ. ಆ್ಯಕ್ಚುಲಿ ಈ ಸಾಂಗು ಕರೆಕ್ಟ್ ಹೇಳ್ದಂಗೆ ಟ್ರ್ಯಾಕಲ್ಲಿ ಹಾಡೋದು ಈ ಸಾಂಗ್ ತುಂಬ ಕಷ್ಟ. ಟು ಗೆಟ್ ಇನ್ ಟು ದ ರಿದಮ್ ಡೈರೆಕ್ಟಾಗಿ ಬರೋದು, ಲೈವ್ ಹಾಡ್ಬೋದು, ಬಟ್ ಟ್ರ್ಯಾಕಲ್ಲಿ ಕಷ್ಟ. ಮ್ಯಾನೇಜ್ ಇಟ್ ವೆಲ್. ಒಂದು ಡೈಲಾಗ್ ಬಂದ ತಕ್ಷಣ ತಿರ್ಗಾ ಅಲ್ಲಿ ಟೈಮಿಗೆ ಬರಬೇಕು. ದೋಸ್ ಥಿಂಗ್ಸ್ ಆರ್ ವೆರಿ ವೆರಿ ಟಫ್. ಬಟ್ ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್ ಯು ಪ್ರಾಕ್ಟೀಸ್ ದಿಸ್ ಸಾಂಗ್, ಬಟ್ ಯು ಡನ್ ಅ ವೆರಿ ಗುಡ್ ಜಾಬ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. 25% ಬಂತಾ? ಎಸ್, 100% ಪವರ್ ಪ್ಯಾಕ್ಡ್ ಕಮೆಂಟ್ ಸಿಕ್ಕಿದೆ ನಿಮಗೆ. ಇದಕ್ಕಿಂತ ದೊಡ್ಡ ಅವಾರ್ಡ್ ಬೇರೆ ಯಾವುದೂ ಇಲ್ಲ. ಎಂಡಲ್ಲಿ ಸಿಗೋವಂಥದ್ದು ಅದು ಬೇರೆ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಒಂದು ಅವಾರ್ಡ್ ಸಿಕ್ದಂಗೆ ಆಗಿದೆ ನಿಮಗೆ. ಸೊ ಸರ್ ಹೇಳಿದ್ರು ಅಲ್ಲಿ ಹೋದ್ರೂ ಬರಬೇಕು, ಇಲ್ಲಿ ಹೋದ್ರೂ ಬರಬೇಕು ಅಂತದೆಲ್ಲ ಮಾಡಿದಿರ ನೋಡಿ. ನಾನು ಗ್ಯಾಪಲ್ಲಿ ಹೋಗ್ತೀನಿ, ಬಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ತಕ್ಕಂತ ಬರಬೇಕು. ಸೊ ನಿಮ್ದದೆಲ್ಲ ಬಂದಿದೆ. ನನಗೊಂದು ಖುಷಿ ಏನು ಅಂತಂದರೆ, ಪ್ರತಿ ಸಲ ನಾನು ಅಲ್ಲಿ ಕೂತ್ಕೊಂಡು ಒಂದು ಸಿಂಗರ್ ಆಡ್ತಾರೆ, ಸೂಪರ್, ಇದು ಪಾಸ್ ಅಂತ ಕ್ಯಾಲ್ಕುಲೇಷನ್ ಆಗ್ತದೆ. ಇಲ್ಲಿ ಬಂದಮೇಲೆ ಅವ್ರು ಏನೇನೋ ಹೇಳ್ತಾರೆ, ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ. ನಮ್ಗೆ ಅನಿಸುತ್ತೆ ನಮ್ಗೆ ಏನು ಗೊತ್ತಿಲ್ವಾ ಸಂಗೀತದ ಬಗ್ಗೆ ಅಂತ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನಾನು ನೋಡಿ ಅಂದ್ಕೊಂಡೆ ಸೂಪರ್ ಆಗಿದೆ ಅಂತ. ಬಟ್ ಅಲ್ಲೂ ಹಂಗೆ ಬಂತು. ಇವಾಗ ನನ್ನ ಮೇಲೂ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಆ್ಯಂಡ್ ಹೇಳಿ, ಬೀಂಗ್ ಎ ಹ್ಯೂಮನ್, ಇದೇ ಸಾಂಗ್ ಈಗ ರೂಪೇಶ್ ಅವರು ಹೇಗೆ ಹಾಡಿದೆ ಅಂತ ತೋರಿಸ್ಕೊಡ್ತಾರೆ. ಐ ಥಿಂಕ್ ಇನ್ನು ಡೆಮೋ ಕೊಡ್ತೀರಲ್ಲ ರೂಪೇಶ್? ಅಲ್ಲ ಸರ್, ಅಲ್ಲ, ಹಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಮತ್ತೆ ನೀವು ನನ್ನ ಹಾಡು ಕೇಳಿ ನಂತರ ಅವ್ರಿಗೆ ಸಾರಿ ಅಷ್ಟ ಆಗಲಿಲ್ಲ ಅಂತೆಲ್ಲ ಇಲ್ಲ ರೂಪೇಶ್, ಆಗಲ್ಲ. ಇಟ್ ಈಸ್ ಲೈಕ್ ವೆನ್ ಯು ಗೋ ಟು ಬೈ ಪರ್ಫ್ಯೂಮ್, ಅಲ್ಲಿ ನ್ಯೂಟ್ರಲೈಸರ್ ಥರ ಕಾಫಿ ಬೀನ್ ಕೊಡ್ತಾರೆ. ಸೊ ಈಗ ನೀವು ಹಾಡಿದರೆ ಅದು ನ್ಯೂಟ್ರಲೈಸ್ ಆಗುತ್ತೆ ಸರ್. 100%. ಬಟ್ ಏನು ಅಂದರೆ ನಮ್ಗೆ ಆ ಫೀಲ್ ಒಳಗಿಂದ ಬರಬೇಕು. ಮತ್ತೆ ಗುರುಕಿರಣ್ ಸರ್ ಹೇಳ್ತಾರೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಯ್ತು ಅಂತ. ಬಟ್ ಅವ್ರ ಪಂಚೆ ಎಲ್ಲ ಬಿಚ್ಕೊಟ್ರೆ ನಾವು ಅಟ್ಯಾರ್ ಎಲ್ಲ ಹಾಕ್ಕೊಂಡು ಅವ್ರಿಗಿಂತ ಡಬಲ್ ಹಾಡ್ತೀವಿ. ರೆಡಿನಾ? ನಾನೇನು ಮಾಡ ನಾನು ರೆಡಿ. ಬೇಗ 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 ಕೊಡ್ತೀರಾ? ನೀವು ಹಾಡಿ ಹೀಗೇನೆ ಸರ್. ಅವ್ರು ಕೊಡಲ್ಲ ಅಂದ್ರೆ ನಾನು ಏನು ಮಾಡೋದು? ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಏನು ಹೇಳೋದೇನೋ ಬಾಕಿ ಉಳಿದಿಲ್ಲ, ನಿಮಗೆ ಕೊಡೋದೇನೋ ಬಾಕಿ ಉಳಿದಿದೆ. ಬಟ್ ನಿಮ್ಮ ಫ್ಯಾಮಿಲೀಸ್ ಯಾರೆಲ್ಲ ಬಂದಿರೋ ಫ್ಯಾಮಿಲಿಯಿಂದ? ಈಗ ಗೊತ್ತು, ಅಮ್ಮ ಮತ್ತೆ ನನ್ನ ಫ್ರೆಂಡ್ ಬಂದಿದ್ದಾರೆ. ಇವಾಗ ಅವರೆಲ್ಲ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅಮ್ಮ ಯಾವತ್ತೂ ಕೂಡ ನಿಮ್ಮ ಸಪೋರ್ಟ್ರ? ದೊಡ್ಡ ಸಪೋರ್ಟ್. ಅವರೇ ದೊಡ್ಡ ಎಲ್ಲರೂ. ಕೇಳಲೇಬೇಕಾಗಿದೆ. ಅಮ್ಮನ ಬಗ್ಗೆ ಯಾರು ಗೊತ್ತಿಲ್ಲ ಅಲ್ಲ. ಎನಿವೇಸ್, ವೇದಿಕೆಗೆ ಬನ್ನಿ. ಆ್ಯಂಡ್ ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಇದೆ, ಅದನ್ನು ಪಡ್ಕೋಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, 5 ಲೀಟರ್ ಆಯಿಲ್ ಇದೆ ಮೇಡಮ್. ನಿಮಗೆ ಹೋಟ್ಲ್ ಇದೆ ಅಂತ ನಾನು ಕೇಳ್ಪಟ್ಟೆ. ಆ್ಯಂಡ್ ಹೋಟ್ಲಲ್ಲಿ ಒಂದು ತಿಂಗಳು ಮ್ಯಾನೇಜ್ ಮಾಡ್ಬೋದು. ಓಕೆ, ಆಲ್ ದಿ ಬೆಸ್ಟ್. ಆ್ಯಂಡ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಆ್ಯಂಡ್ ಅವಲಕ್ಕಿ ತಿಂದರೆ ಯಾವತ್ತೂ ಸ್ಟ್ರಾಂಗ್ ಆಗಿರ್ತಾರಂತೆ. ಸೊ ಪ್ಲೀಸ್, ಸಂತೋಷ್ ಬಾಯ್ಲ್ಡ್ ರೈಸ್ ಕೂಡ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಶಶಿ ಸೋಪ್ ಒಂದು ತಿಂಗಳಲ್ಲಿ 6 ತಿಂಗಳು ಟೆನ್ಷನ್ ಇಲ್ಲ. ಯಾವುದು? ಅವ್ರಿಗೆ ಜನರಲ್ ಶಾಪ್ ಇದೆಯಂತೆ, ಸೇಲ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಇಲ್ಲಿ ಕೊಡಿ. ಓಕೆ, ಸೇಲ್ ಮಾಡೋಂಗಿಲ್ಲ. ಇದು ಯಾರಾದರೂ ಅವರ ಜನರಲ್ ಶಾಪಿಗೆ ಹೋಗಿ ಕೇಳಿ, ಇದು ಮೊನ್ನೆ ಅಲ್ಲಿ ಕೊಟ್ಟಿದ್ದಲ್ಲ ಅಲ್ವಾ ಅಂತ ಶಶಿ ಸೋಪ್ ಪಡ್ಕೊಂಬರೋವಾಗ. ಎನಿವೇಸ್ ಎಸ್, ನಿಮ್ಮ ಈ ಒಂದು ಪರ್ಫಾರ್ಮೆನ್ಸಲ್ಲಿ ಎನರ್ಜಿ ಸೂಪರ್ ಆಗಿತ್ತು. ಎನರ್ಜಿ ಇನ್ನೂ ಕೂಡ ಬೂಸ್ಟ್ ಆಗಬೇಕು ಅಂತಂದರೆ ಹಾನ್ಬಲ್ ಚಿಕ್ಕಿ ತಿನ್ನಬೇಕು. ಸೊ ವೆರೈಟಿ ಆಗಿರೋವಂಥ ಚಿಕ್ಕೀಸ್ ಇದೆ ನೋಡಿ. ನೀವಿನ್ನೂ ನೋಡಿ, ಇನ್ನೊಂದು ಸ್ವಲ್ಪ ಶೈನಿಂಗ್ ಎಲ್ಲ ಬಂದರೆ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಹುಡುಗಿರೆಲ್ಲ ಕ್ಯೂ ನಿಲ್ತಾರೆ. ಸೊ ಅದಕ್ಕೇನು ಮಾಡಬೇಕು?
ಈ ಒಂದು ಪ್ರಾಡಕ್ಟನ್ನು ನೀವು ಯೂಸ್ ಮಾಡಬೇಕು. ರೆವೆಂಟೋ ಅವರ ಯುನಿಶೇಡ್ ಕ್ರೀಮ್ಸ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನು ಉಳಿದಿರುವಂಥದ್ದು ಕೆಲವು ಪರ್ಫಾರ್ಮೆನ್ಸಸ್ ಮಾತ್ರ. ಅದಾದ್ಮೇಲೆ ಗೊತ್ತಾಗುತ್ತೆ ಯಾರು ಸೀಸನ್ 2 ಮೆಗಾ ವಿನ್ನರ್ ಅಂತ. ಆ ಪ್ರಶ್ನೆ ನನ್ನಲ್ಲೂ ಇದೆ, ಆ ಪ್ರಶ್ನೆ ನಿಮ್ಮಲ್ಲೂ ಇದೆ. ಆದರೆ ಉತ್ತರ ಡೆಫಿನೆಟ್ಲಿ ಕೊಡುವಂಥದ್ದು ನಮ್ಮ ಜಡ್ಜಸ್. ಸೊ ಸ್ವಲ್ಪ ಹಾಡುಗಾರರಾದ ಆ ಉತ್ತರ ಸಿಗುತ್ತೆ. ಈಗ ಸಮಯ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವಂಥದ್ದು. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ ಆಗಿದ್ದಾರೆ ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, 1000 ಲೈಟ್ಸ್, ಹಾನ್ಬಲ್ ಚಿಕ್ಕಿ, ಶ್ರೀನಿವಾಸ್ ಹಾಸ್ಪಿಟಲ್ಸ್, ಭಂಡಾರಿ ಬಿಲ್ಡರ್ಸ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತಂದ್ರೆ ಅವರೆಲ್ಲರ ದೊಡ್ಡ ಸಹಕಾರ ಇದೆ. ಅದೇ ರೀತಿ ರೋಹನ್ ಕಾರ್ಪೊರೇಷನ್, ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಾತ್ವಿಕ್ ಅವರು ರೆಡಿ ಆಗಿದ್ದಾರೆ ಅವರ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ. ಯಾಕೆ ಅಂತಂದರೆ ಇವತ್ತಿನ ಪರ್ಫಾರ್ಮೆನ್ಸ್ ತುಂಬಾ ವ್ಯಾಲ್ಯೂಯಬಲ್. ಯಾಕೆ ಅಂತಂದರೆ ದಿಸ್ ಈಸ್ ಗ್ರ್ಯಾಂಡ್ ಫಿನಾಲೆ. ಸೊ ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಅದೇ ರೀತಿ ಸಾತ್ವಿಕ್ ಅವರನ್ನ 2 ಕೈಯನ್ನು ಜೋಡಿಸಿ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ. सहमे हुए सपने मेरे हौले हौले अंगड़ाइयाँ ले रहे, ठहरे हुए लम्हे मेरे नई नई गहराइयाँ ले रहे। जिंदगी ने पहनी है मुस्कान करने लगी है, कितना कर्म क्यों न जाने करवट लेने लगी है। अरमान फिर भी है आंगनम क्यों न जाने ओ सैया। काया 16 सिंगार मैं सजा लूं, संगम किए रहना इसमें त्योहार मैं मना लूं। खुशबू तेरी छूके कस्तूरी हो जाऊं, कितनी फीकी थी मैं सिंदूरी हो जाऊं। सुर से जरा सहमे हुए मेरी दुनिया थी बड़ी बेसुरी, सुर में तेरे डलने लगी बनी रे पिया मैं बनी बांसुरी। जिंदगी ने पहनी है मुस्कान करने लगी है, कितना कर्म क्यों न जाने करवट लेने लगी है। अरमान फिर भी है आंगनम क्यों न जाने ओ सैया। मेरे आसमां से जो हमेशा
आज सारे Thank you so much. സാത്വിക് അടിപൊളിയായിരുന്നു. സോ നിങ്ങൾക്ക് എങ്ങനെ ഉണ്ടായിരുന്നു? It was nice. It was nice. Then we'll go to the judges. Then we'll speak. Yes. Okay. So ഗുരുകിരൺ സാർ നിങ്ങൾക്ക് എങ്ങനെ ഉണ്ടായിരുന്നു? നന്നായിരുന്നോ? എന്താ സാർ? ಆ್ಯಕ್ಚುಲಿ ಕಮ್ ಔಟ್ ಗುಡ್ ಯರ್ ಅಗೇನ್ ಅದು ಏನಾಗುತ್ತೆ ಅಂದರೆ ಯು ಗಾಟ್ ಅ ಲವ್ಲಿ ವಾಯ್ಸ್. ದಟ್ ವಾಯ್ಸ್ ಟೇಕ್ಸ್ ಆಫ್ ಎವ್ರಿಥಿಂಗ್. ಎವ್ರಿ ಟೈಮ್ ಐ ಟೆಲ್ ದ ಸೇಮ್ ಥಿಂಗ್. ಐ ನೋ ಐ ಕ್ಯಾನ್ ಕಂಟ್ರೋಲ್. Thank you, sir. ಯಾ ಆಫ್ ಕೋರ್ಸ್ ದೇ ವೇರ್ ಪಿಚ್ಚಿಂಗ್ ಇಶ್ಯೂಸ್ ಬಟ್ ಐ ಥಿಂಕ್ ಇಟ್ಸ್ ಪ್ರೆಸೆಂಟೆಡ್ ವೆರಿ ವೆಲ್. ಇಟ್ಸ್ ವೆರಿ ಇಟ್ ವಾಸ್ ವೆರಿ ಸೂದಿಂಗ್ ಟು ಕೇಳುವಾಗ ತುಂಬ ಚೆನ್ನಾಗಿ ಕೇಳ್ತಾ ಇತ್ತು. ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. Thank you, sir. ಆಯ್ತು, ಮುಗೀತು. ಗುರುಕಿರಣ್ ಸರ್ಗೆ ಇಷ್ಟ ಆಯ್ತು ಅಂದಮೇಲೆ ಮುಗೀತು ಅಲ್ಲಿಗೆ. ಓಕೆ. ಎನಿವೇಸ್ ಕದ್ರಿ ಮಣಿಕಾಂತ್ ಸರ್ ನಿಮಗೆ ಇಷ್ಟ ಆಯ್ತಾ ಈಗ? ಎಸ್ ಆಫ್ ಕೋರ್ಸ್ ಸಾತ್ವಿಕ್ ಸಂಗ್ ವೆಲ್. Thank you, ಗುರು sir. ಸರ್ ಹೇಳ್ದಂಗೆ ವಾಯ್ಸ್ ಟೋನ್ ಚೆನ್ನಾಗಿದೆ. ಯು ಆರ್ ವೆರಿ ಲಕ್ಕಿ. ಹಾಗಾಗಿ ಸ್ವಲ್ಪ ಮೇಲೆ ಕೆಳಾದರೂ ಅದು ಕರೆಕ್ಟಾಗಿ ಹೋಗುತ್ತೆ. ಬಟ್ ಬ್ಯೂಟಿಫುಲ್ ಸೆಲೆಕ್ಷನ್ ಆಲ್ಸೋ. Thank you, sir. ಇಟ್ ವಾಸ್ ವೆರಿ ಟಚಿಂಗ್. ಚೆನ್ನಾಗಿ ಹಾಡಿದ್ಯಾ. ಓಕೆ, Thank ಗುಡ್ you, ಲಕ್. sir. Thank you so much. ಓಕೆ. ವಿ ಮನೋಹರ್ ಸರ್. ಸಾತ್ವಿಕ್, Yes, sir. ಇದು ಆರಿ ಕಂಪೋಸಿಂಗ್. ಓಹೋ, ಕಂಪೋಸಿಂಗ್ ಏನದ ಆರಿ? Ajay Atul. ಓ ಓಕೆ, നമ്മുടെ ആളാണ്. ಚೆನ್ನಾಗಿತ್ತಪ್ಪ ಹಾಡಿದ್ದು. Thank you, ಗುಡ್ sir. ಲಕ್. ಗುಡ್ Thank ಲಕ್. you, thank you. ಓಕೆ. ಅದೇ ರೀತಿ ರಾಜಗೋಪಾಲ್ ಸರ್. ಸಾತ್ವಿಕ್ Yes, sir. വളരെ നന്നായി പാടി. Thank you, sir. The thing is, as Gurukiran sir said, you got a lovely voice. That's what I don't think it's like some big time composition. I mean, some gimmicks not there in this song. It's like straight song, little bit of some what do we say, romantic as well as some good expression in this song. Yes. You manage it very nice. Thank you, sir. My suggestion, you would have selected some other song also for your texture, because these kind of songs you sang in the earlier rounds also. Right. We'll see what will happen. Yes. Thank you. Thank you. Okay. I think you should be satisfied with the comments because you got lovely comments. ಒಳ್ಳೆ comments ಸಿಕ್ತು. ಹೌದು. ಸೊ ಇಪ್ಪೋ ಹೆಂಗೇನ ಫೀಲಿಂಗ್? Feeling great. ಫೀಲಿಂಗ್ ಗ್ರೇಟ್ ಆണോ? ಹೌದು. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ഏതാണ് ഫസ്റ്റ്? ഓ, അതൊക്കെ നമ്മൾക്ക് വേണ്ടല്ലേ, അവരെന്ത് കൊടുക്കുന്നത് അത്. but the stage has given me a lot of good experiences, Okay. a lot of knowledge. So when there is knowledge, then the prizes comes as a secondary thing. Okay. I guess, yeah. Yeah. Because a lot of valuable knowledge we have got from this particular stage from Namma TV. So thank you so much, Namma TV. Yeah. So ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಸಿಕ್ತು, ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಸಿಕ್ತು, ಇನ್ಫಾರ್ಮೇಷನ್ ಸಿಕ್ತು, ನಾಲೆಜ್ ಸಿಕ್ತು ಅಂತ ಹೇಳಿದ್ರಿ. ನಂದೊಂದು ಏನೊಂಜಿ ದಾದ ಮಣ್ಣೊಂಜಿ ಯಾನು ಏನಿದೆ ಸ್ಟಾರ್ಟಿಂಗ್ ಆಡಿಷನ್ ಹಿಡಿದು ಬಂದಾಗ ಯಾನೇಪ ಹೋಸ್ಟಿಂಗ್ ಸ್ಟಾರ್ಟ್ ಮಲ್ತೆ ನಮ್ಮ ಸಾತ್ವಿಕಿಗೆ ತುಳು ಕಲ್ಪಾಗ ಏನು ಟ್ರೈ ಮಲ್ತು ಒಡಮುಟ್ಟಾಡು ಬಂಡ ಜಡ್ಜಸ್ ಎಲ್ಲ ಸೇರಿದು ಮಲಯಾಳಂ ಕಲ್ಪಾಯರು ಮಾತಿರಲ್ಲ 6 ತುಳು ಕಲ್ತಿದ್ದೀರಿ. ಬಟ್ ಎನಿವೇಸ್ ತುಂಬ ಒಳ್ಳೆ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್. thank you so ನೀವೇನೋ much. ಹೇಳಕ್ ಬಂದಂಗೆ ಆಯ್ತು. ಸೊ ನೀವೇನು ಕೊಟ್ಟಿದ್ದೀರಾ ಅದಕ್ಕಿಂತ ಜಾಸ್ತಿ ನಿಮಗೆ ಇಲ್ಲಿಂದ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಕಾಂಪಿಟೇಷನ್ ಅಂದಮೇಲೆ ಫಸ್ಟ್ ಸೆಕೆಂಡ್ ಅದೆಲ್ಲ ಇದಿದೆ, ಬಟ್ ಫ್ಯೂಚರ್ಗೆ ಹೆಲ್ಪ್ ಆಗುವಂಥ ವಿಚಾರಗಳು ಇಲ್ಲಿ ಸಿಕ್ಕಿದೆ ಅಂತ ಅಂದರೆ ದಟ್ ಇಸ್ ರಿಯಲಿ ಕೂಲ್. ಆ್ಯಂಡ್ ಅದು ಆಮೇಲೆ ಯಾರು ಫಸ್ಟ್ ಸೆಕೆಂಡ್ ಅಂತ ಅಲ್ಲ, ಇವಾಗ ನಮ್ಮಿಂದ ಹೇಳೋಕ್ಕಾಗಲ್ಲ ಅದು. ಬಟ್ ನಮ್ಮ ಕಂಟ್ರೋಲಲ್ಲಿ ಇರೋದು ಏನು ಅಂದರೆ ಕೆಲವೆಲ್ಲ ಗಿಫ್ಟ್ ಕೊಡೋವಂಥದ್ದು. ಸೊ ಅದನ್ನು ಡೆಫಿನೆಟ್ಲಿ ಕೊಡ್ತೀನಿ. ಬೇಡ ಅಂದರೆ ಮತ್ತೆ ನೀವು ನನಗೆ ವಾಪಸ್ ಕೊಡ್ಬೋದು. ಇಲ್ಲಿ ಕೊಟ್ಟರೆ ಅದು ಅಲ್ಲಿಗೆ ಹೋಗುತ್ತೆ, ಆಮೇಲೆ ಕೊಡಿ. ಓಕೆ. ಆ್ಯಂಡ್ ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಅಮ್ಮ, ಅಪ್ಪ. ಓಕೆ. ಅಮ್ಮನ ಅಚ್ಚ ಅಮ್ಮ ಆ್ಯಂಡ್ ಸಿಸ್ಟರ್. ಅಚ್ಚ ಅಮ್ಮ ಆ್ಯಂಡ್ ಸಿಸ್ಟರ್ ಪ್ಲೀಸ್ ವೇದಿಕೆಗೆ ಬರಬೇಕು. ಪ್ರೌಡ್ ಅಚ್ಚನ್, ಪ್ರೌಡ್ ಅಮ್ಮ, ಪ್ರೌಡ್ ಅನಿಯತಿ. ಓಕೆ. ಸೊ ಎಲ್ಲവർക്കും ഓണാശംസകൾ. പ്ലീസ്. സോ
ಎಸ್ ಐ ಆಮ್ ರಿಯಲಿ ಶೋರ್ ದಟ್ ಯು ಆರ್ ರಿಯಲಿ ಪ್ರೌಡ್ ಆಫ್ ಯುವರ್ ಸನ್. ಸೊ ಅವರು ಕನ್ನಡ ಅರ್ಥ ಆಗುತ್ತಲ್ವ ಅವರಿಗೆ ನಮ್ಮ ಕಷ್ಟ ಅರ್ಥ ಆಯಿತು. ಸೊ ಏನಿಲ್ಲ ಸರ್, ತುಂಬ ಖುಷಿಯಾಗಿರ್ತೀರ. ಯಾಕೆ ಅಂತಂದರೆ ನೋಡಿ, ಅಂತಹ ಲೆಜೆಂಡ್ರಿ ಜಡ್ಜಸ್ ಇದ್ದಾರೆ. ನಿಮ್ಮ ಮಗನ್ನ ಹೊಗಳಿ ಅವರಿಗೆ ಪದನೇ ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ನಿಮಗೆ ನಮ್ಮ ಕಡೆಯಿಂದ ಏನೋ ಕೊಡಬೇಕು. ಎಸ್ ಮ್ಯಾಮ್, ಇದು ಎಸ್ಪೆಷಲಿ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಿಮ್ಮ ಮಗನಿಗೆ ಒಳ್ಳೊಳ್ಳೆ ಐಟಮ್ ಮಾಡಿ ಕೊಡ್ತಾ ಇರಿ ಆ್ಯಂಡ್ ಎನರ್ಜಿ ಇನ್ನೂ ಜಾಸ್ತಿ ಆಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇದು ನಿಮ್ಮ ಕ್ಯಾಟಗರಿನಲ್ಲೇ ಬರುತ್ತೆ ಇದು. ಓಕೆ, ಎಸ್ ಓಕೆ. ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್, ಅದೇ ರೀತಿ ಅವಲಕ್ಕಿ. ಎಸ್, ಥ್ಯಾಂಕ್ ಯು. ಎಸ್, ಎಲ್ಲ ನನ್ನ ಇವ್ರ ಕ್ಯಾಟಗರಿಗೆ ಬರೋದು. ಶಶಿ ಸೋಪ್ ಇದೆ, ಒಂದು 6 ತಿಂಗಳು ನೋ ಟೆನ್ಷನ್. ಆ್ಯಂಡ್ ಇದು ಹ್ಯಾಂಡ್ಬಲ್ ಚಿಕ್ಕಿ, ಇದು ನಿಮಗೆ ಯೂಸ್ ಆಗುತ್ತೆ. ಎಸ್, ಆ್ಯಂಡ್ ಇದು ಮೋಸ್ಟ್ಲಿ ಯಾರಿಗೆ ಯೂಸ್ ಆಗುತ್ತೆ ಗೊತ್ತಿಲ್ಲ. ಇದು ಏನು ಅಂದರೆ ರೆವೆಂಟ್ ಅವರ ಕ್ರೀಮ್, ಮುಖ ಎಲ್ಲ ತುಂಬಾ ಪಳ ಅಂತ ಹೊಳೆಯೋದಕ್ಕೆ. ಯಾರಿಗೆ ಯೂಸ್ ಆಗುತ್ತೆ? ಯೂಸ್ ಆಗ್ತದೆ, ನಿಮಗೂ ಯೂಸ್ ಆಗುತ್ತೆ, ಬಟ್ ಅವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡಿ, ಏನಾದರೂ ಉಳಿದ್ರೆ ಪಾಪ ಅವ್ರಿಗೂ ಕೊಡಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಸೊ ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-star boiled rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.